ಮುಂಬಯಿಯ ದಾದರ್ ಪರೇಲ್ ಕಾಮಗಾರ್ ಮೈದಾನದಲ್ಲಿ ಡಿಸೆಂಬರ್ 30ರಂದು ನಡೆಯಲಿರುವ ಅಪ್ಪಾಜಿ ಪೀಡು ಫೌಂಡೇಶನ್ನ ರಜತ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಸುಮಾರು 12 ರಿಂದ 20 ಸಾವಿರಕ್ಕೂ ಅಧಿಕ ಭಕ್ತ ಬಾಂಧವರ ಸಮ್ಮುಖದಲ್ಲಿ ನಡೆಯಲಿರುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಜತ ಧಾರ್ಮಿಕ ಸಭೆ, ಸಾಧಕರಿಗೆ ಸನ್ಮಾನ, ಸ್ಯಾಕ್ಸೋಫೋನ್ ಜುಗಲ್ಬಂದಿ, ಕುಣಿತ ಭಜನಾ ಸ್ಪರ್ಧೆ ಹೀಗೆ ದಿನಪೂರ್ತಿ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 29ರ ರಾತ್ರಿ ಸರಿದು ಬೆಳಕು ಹರಿದು ಬರುವಂತೆ ಕಾಮಗಾರ್ ಮೈದಾನದಲ್ಲಿ ಸ್ವಾಮಿ ಅಯ್ಯಪ್ಪ ಶರಣಘೋಷ ಮುಗಿಲು ಮುಟ್ಟಲಿದೆ. ಅಪ್ಪಾಜಿ ಪೀಡಿನ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಕನ್ನಡ ಸಿನಿ ಲೋಕದ ಹಾಸ್ಯ ಕಲಾವಿದರು ಆಗಮಿಸಲಿದ್ದಾರೆ. ಸಂಜೆ ನಡೆಯಲಿರುವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ನ ಹಾಸ್ಯ ಕಲಾವಿದರು, ಮಜು ಟಾಕೀಸ್ನ ಪ್ರಮುಖ ಕಲಾವಿದರೊಂದಿಗೆ ತುಳು ರಂಗಭೂಮಿಯಲ್ಲಿ ಹಾಸ್ಯದ ಮೂಲಕ ಮನೆ ಮಾತಾಗಿರುವ ಕುಸಲ್ದರಸೆ ನವೀನ್ ಡಿ ಪಡೀಲ್ ಅವರು ಹಾಸ್ಯದ ಸಿಂಚನ ನೀಡಲಿದ್ದಾರೆ. ಹಲವು ವರ್ಷದ ಬಳಿಕ ಮುಂಬಯಿಯ ಕಲಾ ರಸಿಕರನ್ನ ನವೀನ್ ಡಿ ಪಡೀಲ್ ಅವರು ಮನರಂಜಿಸಲಿದ್ದಾರೆ. ಸಿನಿಮಾ ರಂಗದ ಪ್ರಮುಖ ಹಾಸ್ಯ ಕಲಾವಿದರಾದ ಮೂಗು ಸುರೇಶ್ ಅವರ ನೇತೃತ್ವದಲ್ಲಿ ಟೆನ್ನಿಸ್ ಕೃಷ್ಣ, ರೇಖದಾಸ್, ರೆಮೋ, ರಂಜಿತ್ ಸೂರ್ಯ, ವಂಶಿ, ಪವನ್ ಕುಮಾರ್, ವೈ ಜಯಂತಿ ಬಿರಾದರ್, ಎಚ್ ಗೋಪಾಲ್, ರೇಖಾ ಎಚ್ಎ, ರಾಜು ಪಿಯರ್, ಜಯರಾಮ್ ಆಗಮಿಸಲಿದ್ದಾರೆ. ಇನ್ನು ಸಂಜೆಯ ಸನ್ಮಾನ ಸಮಾರಂಭದಲ್ಲಿ ಹೆಸರಾಂತ ನೃತ್ಯ ದಂಪತಿ ಮದನ್ ಹರಿಣಿ ಅವರು ಸನ್ಮಾನ ಸ್ವೀಕರಿಸಲಿದ್ದಾರೆ. ಇವರು ಈಗಾಗಲೇ 1,000ಕ್ಕೂ ಮಿಕ್ಕಿ ಕನ್ನಡ, ತಮಿಳು, ತೆಲುಗು, ಮಲಯಾಳ, ಹಿಂದಿ, ಮರಾಠಿ, ತುಳು ಚಿತ್ರಗಳಿಗೆ ನೃತ್ಯ ಸಂಯೋಜಿಸಿರುವರು. ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತುಳುವರು ಮತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಎಂದು ಸಂಘಟಕರು ತಿಳಿಸಿದ್ದಾರೆ. ದಿನೇಶ್ ಕುಲಾಲ್, ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.